ಪುತ್ತೂರು ತಾಲೂಕಿನ ಹನುಮಗಿರಿ ಕ್ಷೇತ್ರದಲ್ಲಿ ಡಿಸೆಂಬರ್ 29ರಂದು ನಡೆಯಲಿರುವ ಭಜನಾ ಸಂಭ್ರಮ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಾಗೂ ಕಾಸರಗೋಡು ಜಿಲ್ಲೆಯ 1400 ಭಜನಾ ತಂಡಗಳು ಪಾಲ್ಗೊಳ್ಳಲು ಈಗಾಗಲೇ ಹೆಸರು ನೋಂದಾಯಿಸಿಕೊಂಡಿದ್ದು, ಅಂದು ಸಂಜೆ 6 ಗಂಟೆಗೆ 1400 ದೀಪಗಳನ್ನು ಹಚ್ಚಿ 7000 ಹಣತೆಗಳನ್ನು ಬೆಳಗ್ಗೆ ನಡೆಯುವ 48 ನಿಮಿಷಗಳ ಕಾಲದ ಭಜನಾ ಸಂಭ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಿ ಮೂಡಿಬರಲಿದೆ. ಹನುಮಗಿರಿ ಕ್ಷೇತ್ರದಲ್ಲಿ ಪ್ರತಿ ಭಜನಾ ತಂಡದಿಂದ ತಲಾ 5 ಮಂದಿ ಸದಸ್ಯರಂತೆ 1400 ತಂಡಗಳ ಒಟ್ಟು 7000 ಮಂದಿ ಭಜನಾ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪುತ್ತೂರಿನ ಜಗದೀಶ್ ಆಚಾರ್ಯ ಮತ್ತು ರಾಮಕೃಷ್ಣ ಕಾಟುಕುಕ್ಕೆ ಸಂಗಡಿಗರು ಹಾಡುವ 6 ಭಜನೆಗಳನ್ನು 7000 ಮಂದಿ ಭಜಕರು ಏಕಕಾಲದಲ್ಲಿ ಹಾಡುವ ಈ ಕಾರ್ಯಕ್ರಮ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿ ಮೂಡಿಬರಲಿದೆ. ಕಾರ್ಯಕ್ರಮದ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಡಿಸೆಂಬರ್ 29ರಂದು ಸರಿಸುಮಾರು 1400 ಭಜನಾರ್ಥಿಗಳು ಈ ಒಂದು ಭಜನಾಂಗಣದಲ್ಲಿ ಕಾರ್ಯಕರ್ತರಾಗಿ ಬರುವಂತಹ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮ ಡಿಸೆಂಬರ್ 29ಕ್ಕೆ ಬೆಳಿಗ್ಗೆ ನೋಂದಣಿ ಪ್ರಕ್ರಿಯೆಯನ್ನು ಹಿಡಿದು ವಿವಿಧ ಗೋಷ್ಠಿಯನ್ನು ನಡೆಸಲಿಕ್ಕಿದ್ದೇವೆ. ಮಧ್ಯಾಹ್ನ ಸುಮಾರು 20,000 ಕಾರ್ಯಕರ್ತರಿಗೆ ನಾವು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಮಧ್ಯಾಹ್ನ 2:30 ಗಂಟೆಗೆ 2 ಸಂಕೀರ್ಣ ಯಾತ್ರೆ, ಒಂದು ಕೋಟಿ ಸಂಕೀರ್ಣ ಯಾತ್ರೆ ಮತ್ತೊಂದು ಚೆನ್ನಯ್ಯ ಸಂಕೀರ್ಣ ಯಾತ್ರೆ ಎಂಬ ಶೋಭಾಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಶೋಭಾಯಾತ್ರೆಯಲ್ಲಿ ಕುಣಿತ ಭಜನೆ ವಿಶೇಷತೆ ಆಗಿರ್ಬೋದು, ಹಾಗೆ ಪುರಂದರದಾಸರ ಸಾಹಿತ್ಯವನ್ನು ಎರಡು ದಿಕ್ಕಿನಲ್ಲಿ ಕೂಡ ಆ ಪಲ್ಲಕ್ಕಿಯ ಮುಖಾಂತರ ತರುವಂತಹ ಒಂದು ವೈಶಿಷ್ಟ್ಯವನ್ನು ನಾವೆಲ್ಲರೂ ಸಿದ್ಧಪಡಿಸಿಕೊಂಡಿದ್ದೇವೆ. ಮಂಗಳೂರು ವಿಭಾಗದ ಭಜನಾ ಮಹಾಮಂಡಲ ಹಾಗೂ ಹನುಮಗಿರಿ ಕ್ಷೇತ್ರದ ಆಶ್ರಯದಲ್ಲಿ ನಡೆಯಲಿರುವ ಈ ಭಜನಾ ಸಂಭ್ರಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳು ನಡೆದಿದೆ. 75,000 ಚದರ ಅಡಿ ವಿಸ್ತೀರ್ಣದ ಭಜನಾಂಗಣದ ವ್ಯವಸ್ಥೆ ಮಾಡಲಾಗಿದ್ದು, ಬೃಹತ್ ವೇದಿಕೆ ಸಿದ್ಧಗೊಳ್ತಾ ಇದೆ. ಪ್ರೇಕ್ಷಕರಿಗೆ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಭಜನಾಂಗಣದ ಸುತ್ತಲೂ ಆಸನ ಮತ್ತು ಗ್ಯಾಲರಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. 1,000ಕ್ಕೂ ಅಧಿಕ ಮಂದಿ ಸ್ವಯಂ ಸೇವಕರ ತಂಡ ರಚಿಸಲಾಗಿದೆ. ಡಿಸೆಂಬರ್ 29ನೇ ತಾರೀಕಿಗೆ ಅಭೂತಪೂರ್ವವಾದಂತಹ ಒಂದು ಭಜನಾ ಸಂಭ್ರಮ 2019 ಇರುವಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ಹನುಮಗಿರಿಯ ಧರ್ಮಶ್ರೀ ಪ್ರತಿಷ್ಠಾನ ಈ 2 ಸಂಘಟನೆಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಕಾರ್ಯಕ್ರಮವನ್ನು ರೂಪಿಸುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಭಜನಾಂಗಣ, ಅದು ಪುರಂದರ ಭಜನಾಂಗಣ ಅದ್ಭುತವಾಗಿ ನಮ್ಮ ಹಿರಿಯರ ಕಲ್ಪನೆ, ಹಿರಿಯರ ಮಾರ್ಗದರ್ಶನದಲ್ಲಿ ಅದ್ಭುತವಾಗಿ ಈಗಾಗಲೇ ರಚನೆಗೊಂಡಿದೆ. ಕನಕ ಮಂಟಪನೂ ಈಗಾಗಲೇ ತಯಾರಾಗ್ತಾ ಇದೆ. ವೇದಿಕೆ ಕನಕ ಮಂಟಪ ಒಂದು ಭವ್ಯವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ವೇದಿಕೆ ಈಗಾಗಲೇ ಕನಕನ ದೃಷ್ಟಿಯಲ್ಲಿಟ್ಟುಕೊಂಡು ಕನಕ ಮಂಟಪದ ವೇದಿಕೆ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. 4-5 ಗೋಷ್ಠಿಗಳನ್ನು ನಿರ್ವಹಣೆ ದೃಷ್ಟಿಯಿಂದ ಒಂದಷ್ಟು ಸಮಿತಿಗಳನ್ನು ಅದಕ್ಕೂ ಜೋಡಿಸಿಕೊಂಡಿದ್ದೇವೆ. ಸುಮಾರು 1,000ದಷ್ಟು ಸ್ವಯಂ ಸೇವಕರು ಇಲ್ಲಿ ಊಟೋಪಚಾರಗಳನ್ನು ಬಡಿಸುವ ದೃಷ್ಟಿಯಿಂದ ಇರ್ಬೋದು, ರಕ್ಷಣೆ ದೃಷ್ಟಿಯಿಂದ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ದೃಷ್ಟಿಯಿಂದ ಇರ್ಬೋದು, 1,000ದಷ್ಟು ಸ್ವಯಂ ಸೇವಕರನ್ನು ಈಗಾಗಲೇ ಜೋಡಿಸಿಕೊಂಡಿದ್ದೇವೆ. ಬಹಳಷ್ಟು ತಾಯಂದ್ರ ಕಾರ್ಯವನ್ನು ಈಗಾಗಲೇ ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಇಡೀ ಅಂಗಣಕ್ಕೆ ಸಗಣಿ ಸಾರಿಸುವುದಿರ್ಬೋದು, ಇಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಇರ್ಬೋದು, ಈ ಭಾಗದ ಅದು ಗ್ರಾಮಾಭಿವೃದ್ಧಿಯ ಸದಸ್ಯರುಗಳಿರ್ಬೋದು, ಅದು ಯೋಜನೆ ಸ್ವಸಹಾಯ ಸಂಘದ ಒಡಿಯೂರಿನ ಸ್ವಸಹಾಯ ಸಂಘಗಳ ಯೋಜನೆಯ ಬಹಳಷ್ಟು ತಾಯಂದರು ಇಲ್ಲಿ ಅನೇಕ ಕಾರ್ಯಗಳನ್ನು ಈಗಾಗಲೇ ನಿರ್ವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 20,000ದಷ್ಟು ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, 20,000 ಮಂದಿಗೆ ಬೇಕಾಗುವ ಊಟೋಪಚಾರ ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಭಜನಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಎಲ್ಲರಿಗೂ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ ಪುತ್ತೂರಿನಿಂದ ಹನುಮಗಿರಿಗೆ ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟದ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 4:15ಕ್ಕೆ ಈಶ್ವರಮಂಗಿಲದ ಪಂಚಲಿಂಗೇಶ್ವರ ದೇವಳದ ವತಿಯಿಂದ ಕೋಟಿ ಸಂಕೀರ್ತನಾ ಯಾತ್ರೆ ಮತ್ತು ಕಾವು ಈಶ್ವರಮಂಗಲ ರಸ್ತೆಯ ಪುಳಿತ್ತಡಿಯಿಂದ ಚೆನ್ನಯ್ಯ ಸಂಕೀರ್ತನಾ ಯಾತ್ರೆ ಏಕಕಾಲದಲ್ಲಿ ಹನುಮಗಿರಿಯ ತನಕ ನಡೆಯಲಿದೆ. ಕೋಟಿ ಸಂಕೀರ್ತನಾ ಯಾತ್ರೆಗೆ ಸುಳ್ಯ ಶಾಸಕರಾದ ಎಸ್ ಅಂಗಾರ ಮತ್ತು ಚೆನ್ನಯ್ಯ ಸಂಕೀರ್ತನಾ ಯಾತ್ರೆಗೆ ಶಾಸಕ ಸಂಜೀವ ಮಠಂದೂರು ಚಾಲನೆ ನೀಡಲಿದ್ದಾರೆ. ಈ ಶೋಭಾಯಾತ್ರೆಯಲ್ಲಿ ದಾಸ ಸಾಹಿತ್ಯದ ಪುಸ್ತಕದ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ಈ ಐತಿಹಾಸಿಕ ಸಮಾರಂಭದಲ್ಲಿ ಭಜಕರನ್ನ ತನ್ನತ್ತ ಸೆಳೆಯುವಲ್ಲಿ ಶ್ರೀ ಕ್ಷೇತ್ರ ಹನುಮಗಿರಿ ಸಿದ್ಧಗೊಳ್ತಾ ಇದೆ. ಪ್ರವೀಣ್, V4 ನ್ಯೂಸ್ 24/7 ಪುತ್ತೂರು.